ದಕ್ಷ ಕ್ರಿಯೇಷನ್ಸ್ ನಿರ್ಮಾಣದ ಶರತ್ ಚಂದ್ರ ಕುಮಾರ್ ಕದ್ರಿ ಅವರ ಚಿತ್ರಕಥೆ ಹಾಗೂ ನಿರ್ದೇಶನದಲ್ಲಿ ಮೂಡಿಬಂದಿರುವ ಧ್ರುವ ನಕ್ಷತ್ರ ಕನ್ನಡ ಚಲನಚಿತ್ರದ ಮೊದಲ ಪೋಸ್ಟರ್ ಬಿಡುಗಡೆಗೊಂಡಿತು. ಗುರುವಪ್ಪ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ನ ಉಡುಪಿಯನ್ಸ್ ಉಪಹಾರ ಹೋಟೆಲ್ನ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಖ್ಯಾತ ಬಹುಭಾಷಾ ನಟ ಹಾಗೂ ಪಾಲ್ಕೆ ಪ್ರಶಸ್ತಿ ವಿಜೇತ ಸುಮಂತ್ ತಲ್ವಾರ್ ಅವರು ಫಸ್ಟ್ ಪೋಸ್ಟರ್ ಅನ್ನು ಅನಾವರಣಗೊಳಿಸಿದರು. ಈ ವೇಳೆ ಚಿತ್ರಕಥೆ ಹಾಗೂ ನಿರ್ದೇಶಕ ಶರತ್ ಚಂದ್ರ ಕುಮಾರ್ ಕದ್ರಿ, ಉದ್ಯಮಿ ಪ್ರಕಾಶ್ ಹೆಗ್ಡೆ, ಉದ್ಯಮಿ ಚೇತನ್ ಆನಂದ್ ಬೋಳಾರ್, ಸಹ ನಿರ್ಮಾಪಕ ಶರಣ್ ಎಸ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸುಧಾರಾಣಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಜಿ ಕನ್ನಡದ ಕಾಮಿಡಿ ಕಿಲಾಡಿ ಶೋನ ರಾಕೇಶ್ ಪೂಜಾರಿ, ಸೂರಜ್, ಮಿಂಚು, ವಾಣಿ ಚಿತ್ರದಲ್ಲಿ ಕಾಣಿಸಿಕೊಂಡ್ರೆ ವಿಶೇಷ ಪಾತ್ರದಲ್ಲಿ ನಟ ಸುಮನ್ ಕೂಡ ಚಿತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ಹೊಸ ಪ್ರತಿಭೆ ಪೂಜಾ ಪೂಜಾರಿ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ವಿಶ್ವನಾಥ್ ಪಂಡಿತ್, ನಿತಿನ್ ಹೇರಾಜೆ, ರಾಜೇಶ್, ಶರತ್ ಚಂದ್ರ ಕುಮಾರ್ ಕದ್ರಿ, ಉದಯ್ ಪೂಜಾರಿ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಧ್ರುವ ನಕ್ಷತ್ರ ಕನ್ನಡ ಚಿತ್ರ ಸಂಪೂರ್ಣವಾಗಿ ಮಕ್ಕಳ ಚಿತ್ರವಾಗಿದ್ದು, ಮಾಸ್ಟರ್ ಶ್ರುತನ್, ಮಾಸ್ಟರ್ ಅರುಷ್, ಮಾಸ್ಟರ್ ದಕ್ಷನ್ ಚಿತ್ರದಲ್ಲಿ ಬಾಲನಟರಾಗಿ ಕಾಣಿಸಿಕೊಂಡಿದ್ದಾರೆ. ಪವನ್ ಛಾಯಾಗ್ರಾಹಕದ ಹೊಣೆ ಹೊತ್ತುಕೊಂಡಿದ್ದಾರೆ. ಚಿತ್ರ ಸಂಗೀತ ಹಾಗೂ ಹಿನ್ನೆಲೆ ಸಂಗೀತ ಎಸ್ಪಿ ಚಂದ್ರಕಾಂತ್, ನೃತ್ಯ ಸಂಯೋಜಕರಾಗಿ ಸುಮಿತ್, ಅವಿನಾಶ್ ಶೆಟ್ಟಿ ಚಿತ್ರದ ಸಮಗ್ರ ನಿರ್ವಹಣೆಯ ಹೊಣೆಯ ಜವಾಬ್ದಾರಿಯನ್ನ ನಿರ್ವಹಿಸಲಿದ್ದಾರೆ. ಇನ್ನು ಈಗಾಗಲೇ ಚಿತ್ರಕ್ಕೆ ಸಂಭಾಷಣೆ ಮಾಡುವ ಮೂಲಕ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದುಕೊಂಡಿರುವ ಜೆಎಂ ಪ್ರಹ್ಲಾದ್ ಅವರು ಈ ಚಿತ್ರಕ್ಕೂ ಸಂಭಾಷಣೆ ಮಾಡಿದ್ದಾರೆ. ಚಿತ್ರದಲ್ಲಿ 4 ಹಾಡುಗಳಿದ್ದು, ಹೇಮಂತ್ ಕುಮಾರ್, ಚೇತನ್, ರಾಜೇಶ್ ಕೃಷ್ಣನ್, ಶ್ರೀಜಲ್ ಪೂಜಾರಿ ಅವರ ಕಂಠಸಿರಿಯಲ್ಲಿ ಹಾಡುಗಳು ಮೂಡಿಬರಲಿದೆ. ಸದ್ಯದಲ್ಲೇ ಚಿತ್ರದ ಚಿತ್ರೀಕರಣ ಮುಗಿಯಲಿದ್ದು, ತೆರೆ ಮೇಲೆ ಬರಲು ಎಲ್ಲಾ ರೀತಿಯಲ್ಲೂ ಚಿತ್ರತಂಡ ರೆಡಿಯಾಗಿದೆ. ಎಲ್ಲರಿಗೆ ನಮಸ್ಕಾರ. ನಾನು ಸುಮಂತ್ ತಲ್ವಾರ್, ಮಂಗಳೂರು. ನಿಮ್ಮೆಲ್ಲರಿಗೆ ವಿನಾಯಕ ಚೌತಿ ಶುಭಾಶಿಷಗಳು. ಸೊ ಇಲ್ಲಿ ಇರುವುದು ಧ್ರುವ ನಕ್ಷತ್ರ ಕನ್ನಡ ಚಿತ್ರ ಪೋಸ್ಟರ್. ಇವತ್ತು ಫಸ್ಟ್ ಪೋಸ್ಟರ್ ರಿಲೀಸ್ ಇದು. ನಮ್ಮ ಫ್ರೆಂಡ್ ಡೈರೆಕ್ಟರ್ ಶರತ್ ಚಂದ್ರ ಅವರು ಮಂಗಳೂರು, ಅವರಿಗೆ ಪಿಕ್ಚರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಆಶೀರ್ವಾದ, ಆಶೀಸ್ಸು ಇದಕ್ಕೆ ಬೇಕು. ಈ ಧ್ರುವ ನಕ್ಷತ್ರ ಟೀಮ್ಗೆ, ಈ ಪಿಕ್ಚರ್ಗೆ ಒಳ್ಳೆ ಸಕ್ಸಸ್ ಬರಬೇಕು. ಆ್ಯಂಡ್ ಶರತ್ ಚಂದ್ರ ಅವರು ಬ್ಯುಸಿಯಾಗಿರಬೇಕು, ಒಳ್ಳೆ ಪಿಕ್ಚರ್ ಬರಬೇಕು ಅವರಿಗೆ. ಸೊ ಒನ್ಸ್ ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಆ್ಯಂಡ್ ಹ್ಯಾಪಿ ವಿನಾಯಕ ಚೌತಿ. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಗುಡ್ ಲಕ್.